ಇತ್ತದ ಸನ್ನಿವೇಶಡು ಶಾಲಾ ಕಾಲೇಜುಲು ಶುರುವಾವಂದೆ ಜೋಕ್ಲು ಪೂರ ಇಲ್ಲಡೆ ಉಳ್ಳೇರು. ಈ ಮಕ್ಕಳ ಜಗಲಿ ಜಾಲತಾಣ ಪತ್ರಿಕೆನು ಮುಡಿಪು ಜನಶಿಕ್ಷಣ ಟ್ರಸ್ಟ್ ಕುಡ್ಲ ಸ್ವರೂಪದ ಶ್ರೀ ಗೋಪಾಡ್ಕರ್ ಉದಿಪನ ಮತದ ಪಾತಿರಿಯರು. ಮಕ್ಕಳ ಜಗಲಿ ಕಾರ್ಯಕ್ರಮ ಬಹಳ ವಿಶಿಷ್ಟವಾಗಿ ಆರಂಭ ಆಗಿದೆ. ಸಾವಿರಾರು ಜನ ಸೇರಿದ್ದಾರೆ. ಈ ಕಾರ್ಯಕ್ರಮ ಬಹಳಷ್ಟು ಸಾವಿರಾರು ಕಡೆಗೆ ತಲುಪಲಿ ಅನ್ನೋದು ಆಶಯ. ಹಾಗಾಗಿ ಇದೊಂದು ಹಬ್ಬ. ಈ ದಿನ ಇಲ್ಲಿಂದ ಆರಂಭ ಆಗುವ ಈ ಹಬ್ಬ ಇಡೀ ದೇಶಕ್ಕೆ ಹರಡಲಿಕ್ಕಿದೆ. ತುಂಬ ಎಂಜಾಯ್ ಮಾಡ್ತಾ ಇದ್ದೇವೆ. ನಾವು ಮಕ್ಕಳು ಸೇರಲಿಲ್ಲ, ಆದರೆ ಮಕ್ಕಳಿಗಾಗಿ ನಾವು ಸೇರಿದ್ದೇವೆ, ಮಕ್ಕಳಿಗಾಗಿ ಇದನ್ನು ತಲುಪಿಸ್ತೇವೆ. ಮಕ್ಕಳ ಜಗಲಿ ಶೀರ್ಷಿಕೆ ಗೀತೆ ದೃಶ್ಯಾವಳಿದ ಸುರುತ ವೀಕ್ಷಣೆ ನಡೆದನು. ಶ್ರೀ ಹರೀಶ್ ಪೂಜಾರಿ ಬೊಕ್ಕ ಶ್ರೀಮತಿ ಸುರೇಖಾ ಕೋಣಾಜೇರನ ಮಗಳು ಶ್ರೀ ರಕ್ಷಾ ಶೀರ್ಷಿಕೆ ಗೀತೆನ್ ಪಂತಿರು. ಮಕ್ಕಳ ಜಗಲಿ ಇದು ಮಕ್ಕಳಿಗಾಗಿ ಮೀಸಲಾದ ಈ ಪತ್ರಿಕೆ ಮಕ್ಕಳ ಮನಸ್ಸಿನ ಭಾವನೆಗಳನ್ನು ವೈವಿಧ್ಯ ಪ್ರಕಾರಗಳಲ್ಲಿ ಪ್ರಕಟಪಡಿಸಲು ಇರುವಂತಹ ವೇದಿಕೆ. ಪ್ರಸ್ತುತಪಡಿಸುತ್ತಿದ್ದೇವೆ ಮಕ್ಕಳ ಜಗಲಿ, ಮಕ್ಕಳ ಕನಸಿಗೊಂದು ವೇದಿಕೆ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚದೆಲ್ಲವನ್ನು ತನ್ನಿ. ಇದು ನಮ್ಮದೇ ಜಗಲಿ, ಇದು ನಮ್ಮದೇ ಜಗಲಿ, ಬರೆಯೋಣ ನಾವಿಲ್ಲಿ. ಇದು ನಮ್ಮದೇ ಜಗಲಿ, ಆಡೋಣ ಜೋಕಾಲಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಮನದಲ್ಲಿರುವ ಭಾವನೆಗಳು ಹೊರಹೊಮ್ಮಲಿ ಬನ್ನಿ, ಮನದಲ್ಲಿರುವ ಭಾವನೆಗಳು ಹೊರಹೊಮ್ಮಲಿ ಬನ್ನಿ. ಹಾಡು ಹರಟೆ ನುಡಿ ಚಿತ್ರ ಹಂಚೋಣ ಬನ್ನಿ, ಹಾಡು ಹರಟೆ ನುಡಿ ಚಿತ್ರ ಹಂಚೋಣ ಬನ್ನಿ. ಇದು ನಮ್ಮದೇ ಜಗಲಿ, ಇದು ನಮ್ಮದೇ ಜಗಲಿ, ಹಾಡೋಣ ಸೋವಾಲಿ. ಇದು ನಮ್ಮದೇ ಜಗಲಿ, ನಮ್ಮ ಪ್ರತಿಭೆ ಬೆಳಗಲಿ, ನಮ್ಮ ಪ್ರತಿಭೆ ಬೆಳಗಲಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಅಣ್ಣ ಅಕ್ಕ ತಮ್ಮ ತಂಗಿ ಗೆಳೆಯರೆಲ್ಲ ಬನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ, ಪೆನ್ನು ಹಾಳೆ ಬಣ್ಣ ಕುಂಚ ಎಲ್ಲವನ್ನು ತನ್ನಿ. ನಮ್ಮ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಸದಾ ಇರಲಿ ಎಂಬ ಆಶಯದೊಂದಿಗೆ ಜಗಲಿ ಮಾಯವಾಗಬಾರದು, ಅದನ್ನು ಮತ್ತೆ ಕಟ್ಟಬೇಕೆಂದು ಮಕ್ಕಳ ಜಗಲಿಯ ಕನಸು ಕಂಡಿದ್ದೇವೆ. ಮಕ್ಕಳ ಜಗಲಿ ಇದು ನಿಮ್ಮ ಮನೆಯ ಮಕ್ಕಳ ಜಗಲಿ. ಈ ಶೈಕ್ಷಣಿಕ ಅವಧಿಡು ಜೋಕ್ಲಿನ ತಲುಪಿನ ಕಲಿಕಾ ವಿಧಾನದ ಬಗ್ಗೆ ವಿಶ್ಲೇಷಣೆ ನಡೆತನದು. ಜನಶಿಕ್ಷಣ ಟ್ರಸ್ಟದ ಶ್ರೀ ಶೀನ ಶೆಟ್ಟಿ, ಪುಗರ್ತದ ರಂಗ ನಿರ್ದೇಶಕರು ಶ್ರೀ ಜೀವನ್ ರಾಮ್ ಸುಳ್ಯ, ಮಂಚಿ ಪ್ರೌಢಶಾಲದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಸುಶೀಲಾ, ಸಾಹಿತಿ ಚಿಂತಕರು ಶ್ರೀ ದಿನೇಶ್ ಹೊಳ್ಳ, ಜನಶಿಕ್ಷಣ ಟ್ರಸ್ಟದ ಶ್ರೀ ಕೃಷ್ಣ ಮೂಲ್ಯ, ಕುಡ್ಲಾ ಕನ್ನಡ ಪ್ರಭಾದ ಶ್ರೀ ಕೃಷ್ಣ ಮೋಹನ್ ತಲೆಂಗಳ, ಇಟಿವಿ ಭಾರತದ ವಿನೋದ್ ಕುಮಾರ್ ಪುದು, ನಿವೃತ್ತ ಮುಖ್ಯ ಶಿಕ್ಷಕರು ಶ್ರೀ ಪುರುಷೋತ್ತಮ್ ಟಿ, ಕುಡ್ಲಾ ಉದಯವಾಣಿ ಪತ್ರಿಕೆದ ಶ್ರೀ ಸತೀಶ್ ಇರಾ, ಮಂಚಿ ಪ್ರೌಢಶಾಲದ ಶಿಕ್ಷಕರು ಶ್ರೀ ವಿ ಶ್ರೀರಾಮಮೂರ್ತಿ, ಶ್ರೀ ಹರೀಶ್ ಪೂಜಾರಿ ಬೊಕ್ಕ ಶ್ರೀಮತಿ ಸುರೇಖಾ ಕೋಣಾಜೆ, ಚಿತ್ತಾರ ಬಳಗದ ಶ್ರೀ ಚಂದ್ರಶೇಖರ್ ಪಾತೂರು, ಪುತ್ತೂರು ಮಕ್ಕಳ ಮಂಟಪದ ಶ್ರೀ ಕೃಷ್ಣಪ್ಪ ಕಾರ್ಯಕ್ರಮದ ಪಾಲ್ಪಡೆದ ಪಾತಿರಿಯರು. ಶ್ರೀ ತಾರ್ನಾಥ್ ಕೈರಂಗಳ ಎತ್ಕೊಂದು ಸಭೆ ಸ್ಥಾರಕ್ಕೆ ಮಲ್ತಿರು.